ಕಾಂಗ್ರೆಸ್ ಸಮಿತಿ ಮತ್ತು APMC ಸದಸ್ಯರು, ಅದೇ ರೀತಿಯಲ್ಲಿ ವಕ್ತಾರರಾಗಿರುವಂಥ ಡಾಕ್ಟರ್ ಶೇಖರ್ ಪೂಜಾರಿ, ಜನಪ್ರತಿನಿಧಿ ಆಗಬೇಕಾದ್ರೆ ಅವನಿಗೆ ಕೆಲವು ಒಳ್ಳೆಯ ಗುಣಲಕ್ಷಣಗಳಾಗಲೂ ಇರಬೇಕು. ಅವನ ಚಾರಿತ್ರ್ಯ ಯಾವಾಗಲೂ ಉತ್ತಮವಾಗಿರಬೇಕು. ಅವನು ಯಾವುದೇ ರೀತಿಯಲ್ಲಿ ವಂಚನೆ ಇರ್ಬೋದು, ಅಥವಾ ಮೋಸ ಮಾಡುವಂಥದ್ದಿರ್ಬೋದು, ಅಥವಾ ಅಧಿಕಾರವನ್ನು ದುರುಪಯೋಗಪಡಿಸುವಂಥ ಕೆಲಸ ಕಾರ್ಯಗಳಲ್ಲಿ ಅವ ನಿರತನಾಗಿದ್ದರೆ ಖಂಡಿತವಾಗಿ ಕೂಡ ಅವನಿಗೆ ಸಮಾಜದ ಜನರಿಗೆ ಒಂದು ಉತ್ತಮ ಮಾರ್ಗದರ್ಶನವನ್ನು ಕೊಡುವಂಥ ಯೋಗ್ಯತೆ ಇರುವಂಥದ್ದಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಎಲ್ಲ ವಿಚಾರವನ್ನು ಅವರು ಜನಸಾಮಾನ್ಯರೊಂದಿಗೆ ಅವರು ಬೆರೀಬೇಕಾಗ್ತದೆ. ಅವರ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಸ್ಪಂದನೆ ನೀಡುವಂಥ ಒಂದು ಉತ್ತಮ ಗುಣ ಅವರಿಗಿರಬೇಕು. ಬರೀ ಐಷಾರಾಮಿ ಜೀವನವನ್ನು ಮಾಡುವಂಥವ್ರು ಇರ್ಬೋದು, ಅಥವಾ AC ಕಾರ್ ಇರ್ಬೋದು, ಅಥವಾ AC ಬಂಗ್ಲೋಗಳಲ್ಲಿ ಐಷಾರಾಮಿ ಜೀವನವನ್ನು ಮಾಡುವಂಥವರು ಜನಪ್ರತಿನಿಧಿಯಾದರೆ ಖಂಡಿತ ಆಗಿ ಕೂಡ ಜನಸಾಮಾನ್ಯರ ಕೈಗೆ ಅವರು ಸಿಗುವಂಥವರಲ್ಲ. ಮತ್ತು ಜನರ ಏನು ಕಷ್ಟ ಕಾರ್ಪಣ್ಯ ಏನಿದೆ ಅದಕ್ಕೆ ಸ್ಪಂದನೆ ಮಾಡಲಿಕ್ಕೆ ಕೂಡ ಅವರಿಂದ ಸಾಧ್ಯ ಇಲ್ಲ ಎನ್ನುವಂಥ ನಂಬಿಕೆಯನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಅದನ್ನು ಹೊಂದಿದೆ. ಅದಕ್ಕೆ ತದ್ವಿರುದ್ಧವಾಗಿರುವಂಥ ಒಂದು ಮನುಷ್ಯ ಅಂತ ಹೇಳಿದರೆ ಇವತ್ತು ಭರತ್ ಶೆಟ್ಟಿಯವರು. ಅವರಿಗೆ ಜನಸ್ಪಂದನೆ ಮಾಡುವಂಥ ವಿಚಾರ ಇರ್ಬೋದು, ಅಥವಾ ಅವರ ಚಾರಿತ್ರ್ಯವನ್ನು ನಾವು ನೋಡಿದಲ್ಲಿ ಅವರು ಅಧಿಕಾರವನ್ನು ದುರುಪಯೋಗ ಮಾಡಿದ ಎಲ್ಲ ದಾಖಲೆಗಳು, ಪೂರಕ ದಾಖಲೆಗಳು ನಮ್ಮಲ್ಲಿವೆ. ಅವರು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯ ಅವರು ಸದಸ್ಯರಾಗಿದ್ದರು. ಅಲ್ಲಿಂದ ಅವರು ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಲ್ಲಿಗೆ ಅವರು ಸದಸ್ಯರ ಬೇರೆ ಯಾವುದೇ ಒಂದು ವಿಶ್ವವಿದ್ಯಾನಿಲಯ ಇರಬಹುದು, ಕಾಲೇಜಿನ ಫುಲ್ ಟೈಮ್ ಪ್ರೊಫೆಸರ್ ಆಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಅವಕಾಶವಿರುವಂಥದ್ದಲ್ಲ ಅಂತ ಹೇಳುವಂಥದ್ದನ್ನು ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದ ರೆಗ್ಯುಲೇಷನ್ಸ್ ಹೇಳ್ತಾ ಇರುವಂತಹ ವಿಚಾರ. ಈ ಒಂದು ಸಂದರ್ಭದಲ್ಲಿ 2015ನೇ ಇಸವಿಯಲ್ಲಿ ಅವರು ನಮ್ಮ AJ ಶೆಟ್ಟಿ ಡೆಂಟಲ್ ಕಾಲೇಜಿನ ಪ್ರಾಂಶುಪಾಲರು ಆಗಿದ್ದರು, ಪ್ರಾಧ್ಯಾಪಕರು ಆಗಿದ್ದರು. ಆದರೆ ಅವರ ಅಧಿಕಾರ ದಾಹದ ಒಂದು ಮೋಹದಿಂದ ಆ ಒಂದು ಸಂದರ್ಭದಲ್ಲಿ ಏನು ನಮ್ಮ ರಾಜಸ್ಥಾನದಲ್ಲಿರುವಂಥ ಉದಯಪುರ್ನಲ್ಲಿರುವಂಥ ಪೆಸಿಫಿಕ್ ಅಕಾಡೆಮಿಕ್ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಯೂನಿವರ್ಸಿಟಿಯ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ಭಗವಾನ್ ದಾಸ್ ಅವರು ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ನಮ್ಮ ಏನು ಇಲ್ಲಿಯ AJ ಶೆಟ್ಟಿ ಡೆಂಟಲ್ ಕಾಲೇಜಿಗೆ ಪರಿವೀಕ್ಷಕರಾಗಿ ಆಗಾಗ್ಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಸ್ನೇಹಾಚಾರವನ್ನು ಅವರು ಬೆಳೆಸಿದರು. ಆ ಸ್ನೇಹಾಚಾರವನ್ನು ಬೆಳೆಸುವುದರ ಮೂಲಕ ಅವರ ರಾಜಸ್ಥಾನ ಉದಯಪುರಲ್ಲಿರುವ ಕಾಲೇಜಿನ ಆ ಯೂನಿವರ್ಸಿಟಿಯ ಒಬ್ಬ ಪ್ರಾಧ್ಯಾಪಕ ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವರ ರಿಜಿಸ್ಟರ್ನಲ್ಲಿ ಅವರ ಹೆಸರನ್ನು ಸೇರ್ಪಡೆ ಮಾಡುವಲ್ಲಿ ಅವರು ಸಫಲರಾದರು. ಆ ಮುಖೇನ ಅವರು ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದೆ ಅದರ ಸದಸ್ಯತ್ವವನ್ನು ಅವರು ಪಡ್ಕೊಂಡ್ರು. ಈ ಸಂದರ್ಭದಲ್ಲಿ ನಿಮಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. AJ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಿನ ಅಲ್ಲಿ ಅವರ ವೆಬ್ಸೈಟ್ನಲ್ಲಿ ಅಲ್ಲಿಯ ಪ್ರಾಧ್ಯಾಪಕರು ಯಾರು, ಪ್ರಾಂಶುಪಾಲರು ಯಾರು ಅಂತ ಹೇಳೋದಕ್ಕೆ ಒಂದನೇ ಒಂದು ನಂಬರ್ನಲ್ಲಿ Y ಭರತ್ ಶೆಟ್ಟಿ ಇದ್ದಾರೆ, ಪ್ರಿನ್ಸಿಪಾಲ್ AJ ಶೆಟ್ಟಿ ಡೆಂಟಲ್ ಕಾಲೇಜ್. ಈ ಸಂದರ್ಭದಲ್ಲಿ ಅವರು ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದ ವೆಬ್ಸೈಟಿನಲ್ಲಿ ಇವತ್ತು ಕೂಡ ಅವರ ಫೋಟೋ ಇದೆ. ಅವರು ಪೆಸಿಫಿಕ್ ಅಕಾಡೆಮಿಕ್ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಯೂನಿವರ್ಸಿಟಿ ಉದಯಪುರ ರಾಜಸ್ಥಾನ್ ಇಲ್ಲಿ ಕೂಡ ಅವರು ಪ್ರಾಧ್ಯಾಪಕರಾಗಿದ್ದಾರೆ ಎನ್ನುವಂಥದ್ದನ್ನು ಇಲ್ಲಿಂದ ಅವರು ಆಯ್ಕೆಯಾಗಿ ಅವರು ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾಕ್ಕೆ ಸದಸ್ಯರಾದರು. ಇದು ಸಂಪೂರ್ಣವಾಗಿ ಇವತ್ತವರು ಏನು ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ಅವರ ಅಧಿಕಾರ ದುರುಪಯೋಗ ಮತ್ತು ಸರ್ಕಾರದ ಏನು ಒಂದು ಸಂಸ್ಥೆ ಇದೆ ಅದರ ವಿರುದ್ಧ ಇವತ್ತು ಫೋರ್ಜರಿ ಮಾಡುವುದರ ಮೂಲಕ ಅವರು ಅನ್ಲಾಫುಲ್ ಗೇನ್ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಇದನ್ನು ಇವರು ಮಾಡಿದ್ದಾರೆ. ಇದು ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದ ರೆಗ್ಯುಲೇಷನ್ಸನ್ನು ಅವರು ಉಲ್ಲಂಘನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಭಾರತೀಯ ದಂಡ ಸಂಹಿತೆಯ ಕಲಮುಗಳನ್ನು ಕೂಡ ಇವತ್ತು ಅವರು ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. 2012 ಮತ್ತು 2013ನೇ ಇಸವಿಯಲ್ಲಿ ನಿಮಗೆ ಗೊತ್ತಿರ್ಬೋದು ಸುಮಾರು 50 ಕೋಟಿ ರೂಪಾಯಿಯ ಡೆಂಟಲ್ ಕೌನ್ಸಿಲ್ ಹಗರಣ, ಅಂದರೆ ಸುಮಾರು 1187 ಪೋಸ್ಟ್ ಗ್ರಾಜ್ಯುಯೇಷನ್ ಸೀಟನ್ನು ಎಲೊಕೇಶನ್ ಮಾಡಿರುವಂಥದ್ದು ಎಡಿಷನಲ್ ಆಗಿ. ಅಧಿಕಾರವನ್ನು ದುರುಪಯೋಗ ಮಾಡುವುದರ ಮೂಲಕ, ಲಂಚ ಪಡೆಯುವುದರ ಮೂಲಕ ಈ ರೀತಿಯಲ್ಲಿ ಇವರು ಅವರನ್ನು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದರೆ
ಖಂಡಿತವಾಗಿ ಕೂಡ ಅವರೊಂದು ಭ್ರಷ್ಟಾಚಾರಿ ಅಂತ ಹೇಳುವಂಥ ವಿಚಾರ ಇದರಲ್ಲಿ ಸಾಬೀತಾಗುವಂಥ ಒಂದು ವಿಚಾರ. ಇದಕ್ಕೆ ಪೂರಕವಾದ ದಾಖಲೆಗಳಿದೆ. ಇದೇ ಒಂದು ವಿಚಾರದಲ್ಲಿ ನಮ್ಮ ಹೈಕೋರ್ಟಿನಲ್ಲಿ, ಕೇರಳ ಹೈಕೋರ್ಟಿನಲ್ಲಿ ನಿವೃತ್ತ ಸದಸ್ಯರಾಗಿರುವಂಥ DCI ನಿವೃತ್ತ ಸದಸ್ಯರಾಗಿರುವಂಥ ಸದಸ್ಯರು ಅಲ್ಲಿ ಒಂದು ಕೇಸನ್ನು ಅವರು ಮಾಡ್ತಾರೆ. ಇದರಲ್ಲಿ 50 ಕೋಟಿಯ ಹಗರಣ ಇದಾಗಿದೆ. ಇದರಲ್ಲಿ ಇವರ ವಿರುದ್ಧ CBI ತನಿಖೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನು ಕೇರಳ ರಾಜ್ಯದಲ್ಲಿ ಅವರು ಹಾಕ್ತಾರೆ. ಶಾಜಿ ಅಂತ ಹೇಳುವಂಥ ಒಬ್ಬ ಸದಸ್ಯರು ಹೈಕೋರ್ಟ್ ಏನು ಕೇರಳ ಹೈಕೋರ್ಟ್ ಅದಕ್ಕೆ ನೋಟಿಸನ್ನು ಸರ್ವ್ ಮಾಡ್ತದೆ. CBI ಕೂಡ ಅದಕ್ಕೆ ನಿರ್ದೇಶನವನ್ನು ಕೊಡ್ತದೆ. ಅವರು ಇದೇ ಭರತ ಶೆಟ್ಟಿ ಅವರ ಮನೆಗೆ ಅವರು ರೈಡ್ ಮಾಡ್ತಾರೆ ಅಂತ ಹೇಳುವಂಥ ವಿಚಾರ, ರೈಡ್ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದರಿಂದ ಒಂದು ಸಾಬೀತಾಗ್ತದೆ, ಈ ಹಗರಣದಲ್ಲಿ ಇವರು ಕೂಡ ಶಾಮೀಲಾಗಿದ್ದಾರೆ ಅಂತ ಯಾವಾಗ ಶಾಜಿ ಅಂತ ಹೇಳುವಂಥ ಶಾಜಿ ಜೋಸೆಫ್ ಅಂತ ಹೇಳುವಂಥ ಸದಸ್ಯರು ಯಾವಾಗ ಹೈಕೋರ್ಟಿನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ರು, ಇದರಿಂದ ನಮಗೆ ಸಾಬೀತಾಗ್ತದೆ ಇವರು ಭ್ರಷ್ಟಾಚಾರದಲ್ಲಿ ಕೂಡ ಇವರನ್ನು ತೊಡಗಿಸಿಕೊಂಡ್ರು, ಅಧಿಕಾರವನ್ನು ದುರುಪಯೋಗ ಮಾಡಿದ್ರು, ಇವರು ವಂಚನೆಯನ್ನು ಮಾಡಿದ್ದಾರೆ ಮತ್ತು ಡಾಕ್ಯುಮೆಂಟ್ಸನ್ನು ಫೋರ್ಜ್ ಮಾಡಿದ್ದಾರೆ. ಎಲ್ಲವುಗಳನ್ನು ನೋಡಿದಾಗ ಇವರ ಚಾರಿತ್ರ್ಯ ಎಲ್ಲೋ ಒಂದು ಕಡೆ ಇವರು ಅಧಿಕಾರ ಒಂದು ವೇಳೆ ಅವರು ಶಾಸಕರಾಗುವಂಥದ್ದಿಲ್ಲ, ಆದರೂ ಕೂಡ ಇವರ ಕೈಗೆ ಏನಾದರೂ ಈ ರೀತಿಯ ಒಂದು ಶಾಸನವನ್ನು ಮಾಡುವಂಥ ಅಧಿಕಾರ ಅವರ ಕೈಗೆ ಬಂದರೆ ಖಂಡಿತವಾಗಿ ಕೂಡ ಇವರು ಯಾವ ರೀತಿಯಲ್ಲಿ ಇವರ ನಡೆ ಇರಬಹುದು ಎನ್ನುವಂಥದ್ದನ್ನು ನಾವಿವತ್ತು ಚಿಂತಿಸಬೇಕಾಗಿದೆ. ಅದಕ್ಕೆ ವಿರುದ್ಧವಾಗಿ ನಮ್ಮ ಮೊಯ್ದೀನ್ ಬಾವರ್ ಅವರು ಉತ್ತಮ ಕೆಲಸ ಕಾರ್ಯಗಳನ್ನು ಹಳ್ಳಿಗೆ ರಸ್ತೆ ಇರ್ಬೋದು, ಲೈಟ್ ದಾರಿದೀಪಗಳಿರ್ಬೋದು, ನೀರಿನ ಸರಬರಾಜು ವಿತರಣೆ ವಿಚಾರದಲ್ಲಿರ್ಬೋದು, ಅಥವಾ ಮಾರ್ಕೆಟ್ಗಳನ್ನು ಮಾಡುವ ವಿಚಾರದಲ್ಲಿರ್ಬೋದು, ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳನ್ನು ತರುವುದರ ಮೂಲಕ ಇವರು ಅಭಿವೃದ್ಧಿಯನ್ನು ಮಾಡಿ ಇವರು ಜನಮನ್ನಣೆಯನ್ನು ಗಳಿಸಿದ್ದಾರೆ. ಜನರು ಅವರ ಪರವಾಗಿ ಇವತ್ತು ಮತ ಚಲಾಯಿಸಲಿಕ್ಕೆ ಉತ್ಸುಕರಾಗಿರುವಂಥ ಒಂದು ಸಂದರ್ಭದಲ್ಲಿ ನಾನು ನೇರವಾಗಿ ಇವತ್ತು ಭರಶೆಟ್ಟಿಯವರಿಗೆ ನಾನು ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದೇನೆ. ನೀವು ಜನರ ಬಳಿ ಮತವನ್ನು ಕೇಳುವುದಕ್ಕಿಂತ ಮುಂಚೆ ನೀವು ಏನು ನಿಮ್ಮ ಮೇಲೆ ಈ ಆರೋಪ ಇದೆ, ಈ 50 ಕೋಟಿ ಹಗರಣದಲ್ಲಿ ನಿಮ್ಮ ಹೆಸರು ಏನು ಕೇಳಿ ಬಂದಿದೆ, ಅದರ ಬಗ್ಗೆ ಇವತ್ತು ನೀವು ಮತದಾರರಿಗೆ ನೀವು ಉತ್ತರಿಸಬೇಕಾಗ್ತದೆ. ಅದೇ ರೀತಿಯಲ್ಲಿ ನೀವು ಏನು ಆ ಡಾಕ್ಯುಮೆಂಟ್ಸನ್ನು ಫೋರ್ಜ್ ಮಾಡೋದ್ರ ಮೂಲಕ ಏನು ಇವತ್ತು DCI ಸದಸ್ಯರಾಗಲಿಕ್ಕೆ ನೀವು ಪ್ರಯತ್ನವನ್ನು ಪಟ್ಟಿದ್ದೀರಿ, ಅದು ಯಾಕೆ ಅಂತ ಹೇಳುವಂಥ ವಿಚಾರದಲ್ಲಿ ಕೂಡ ನೀವು ಇವತ್ತು ಮತದಾರರಿಗೆ ಉತ್ತರಿಸಬೇಕಾಗ್ತದೆ. ಇಲ್ಲದೆ ಖಂಡಿತವಾಗಿ ಕೂಡ ಮತದಾರರು ನಿಮ್ಮನ್ನು ಸಹಿಸುವುದಿಲ್ಲ ಎನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ದೇಶದಾದ್ಯಂತ ಒಂದೊಂದು ಮೆಂಬರ್ ಇರ್ತಾರೆ, ದೊಡ್ಡ ರಾಜ್ಯ ಅಂದರೆ 2 ಮೆಂಬರ್ ಇರ್ತಾರೆ. ಅವರ ಮನೆಗೆ ದಾಳಿ ನಡೆದಾಗ ಏನು ಹಂದಿ ಕೇಸ್ ಆದ ಸಂದರ್ಭದಲ್ಲಿ ಎಲ್ಲ ಮೆಂಬರ್ಗಳ ಮೇಲೆ ಈ ಒಂದು ಏನು ತನಿಖೆ ನಡೆಸಿದ್ರು CBI ಕೇವಲ ಏನು ತನಿಖೆ ಇವರಿಗೆ ಮನೆಗೆ ಬಂದು ಯಾಕಾಗಿ ಈಗ ಲೋಕಾಯುಕ್ತ ತನಿಖೆ ಆಗ್ತದೆ, ಬರ್ತಾರೆ ಹೋಗ್ತಾರೆ, ಏನು ಸಿಗುವುದಿಲ್ಲ. ಆದರೆ ಇದು ನೇರ ಆರೋಪ ಯಾಕೆ ಅಂತ ಹೇಳಿದ್ರೆ ಏನು ಶಾಜಿ ಜೋಸೆಫ್ ರವರು ಕೇರಳ ರಾಜ್ಯದ ಹೈಕೋರ್ಟಿನಲ್ಲಿ ಅವರು DCIನ ಒಂದು ಮಾಜಿ ಸದಸ್ಯರಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಅವರು ಒಂದು PIL ಅನ್ನು ಅವರು ಹಾಕಿದ್ದಾರೆ. ಅದರಲ್ಲಿ ಇದೇ ಭರತ್ ಶೆಟ್ಟಿಯ ಹೆಸರು ಕೂಡ ಬರ್ತದೆ ಎನ್ನುವಂಥದ್ದನ್ನು ನಾವು ಮರೆಯಬಾರ್ದು. ಸುಮಾರು 7 ಮಂದಿಯ ಮೇಲೆ ಅವರು ಆರೋಪವನ್ನು ಹಾಕಿದ್ದಾರೆ. ಅದರಲ್ಲಿ ಭರತ್ ಶೆಟ್ಟಿ ಕೂಡ ಒಬ್ಬರು. ಯಾವುದೇ ರೀತಿಯ ಖಚಿತ ಮಾಹಿತಿ ಇಲ್ಲದೆ ಪ್ರೈಮಾ ಫೇಸಿ ಕೇಸನ್ನು ನಾವು ಕೋರ್ಟಿನಲ್ಲಿ ನಾವು ಪ್ರೂವ್ ಮಾಡಬೇಕಾಗ್ತದೆ. ಪ್ರೈಮಾ ಫೇಸಿ ಕೇಸನ್ನು ಅವರು ಪ್ರೂವ್ ಮಾಡಿದ ನಂತರ ಯಾವುದೇ ಒಂದು ನ್ಯಾಯಾಲಯ ನೋಟಿಸು ಜಾರಿ ಮಾಡುವಂಥದ್ದು. ಇದರಲ್ಲಿ ನೋಟಿಸು ಜಾರಿಯಾಗಿದೆ ಅಂತ ಹೇಳುವಾಗ ನೀವು ಅರ್ಥ ಮಾಡ್ಕೊಳ್ಬೇಕು, ಇದೇ ಭರತ್ ಶೆಟ್ಟಿಯ ಇನ್ವಾಲ್ವ್ಮೆಂಟು ಏನು ಹೈಕೋರ್ಟ್ಗೆ ಮನವರಿಕೆ ಆದ ಕಾರಣ ಅವರಿಗೆ ನೋಟಿಸ್ ಜಾರಿಯಾಗಿದೆ. ಇದರಿಂದ CBIನವರು ಬಂದು ಇಲ್ಲಿ ಮಾಡಿದ್ದಾರೆ. ಆದರೆ ಏನು ಈ ಭರತ್ ಶೆಟ್ಟಿ ಅವರು ಏನೇ ಅವರು ಹೇಳಿ ಅದು ಬರೇ ಅಲ್ಲಿ ಎಲ್ಲರನ್ನೂ ಕೂಡ ಮಾಡಿದ್ದಾರೆ, ಎಲ್ಲ ಸದಸ್ಯರ ಮನೆಗೆ ಕೂಡ ಹೋಗಿ ದಾಳಿ ಮಾಡಿದ್ದಾರೆ, ಅದಕ್ಕೆ ನನ್ನ ಮನೆಗೆ ಕೂಡ ಬಂದಿದ್ದಾರೆ ಅಂತ ಹೇಳುವಂಥದ್ದು ಖಂಡಿತವಾಗಿ ಕೂಡ ಸತ್ಯಕ್ಕೆ ದೂರವಾದಂಥ ವಿಚಾರ. ಎಲ್ಲ ಪತ್ರಿಕೆಗಳಲ್ಲಿ ಈ ವಿಚಾರ ಕ್ಲಿಯರ್ ಆಗಿ ಬಂದಿದೆ, ಅದಕ್ಕೆ ಪೂರಕ ದಾಖಲೆಗಳಿವೆ. ನೋಡಿ, ತನಿಖೆ ಪೆಂಡಿಂಗಲ್ಲಿದೆ. CBIನವರು ಅದನ್ನು ತನಿಖೆ ಮಾಡ್ತಾ ಇದ್ದಾರೆ.
ಇಂದಲ್ಲ ನಾಳೆ ಅದಕ್ಕೆ ಪೂರಕ ದಾಖಲೆಗಳನ್ನು CBI ಅವರು ಅದಕ್ಕೆ ಪೂರಕ ದಾಖಲೆಗಳನ್ನು ಕ್ರೋಢೀಕರಣ ಮಾಡ್ತಾರೆ. ಇವರು ಸಿದ್ಧರಿದ್ದಾರಾ? CBI ತನಿಖೆಗೆ ಇವರು ಸಿದ್ಧರಿದ್ದಾರಾ? ಇವರು ಯಾಕೆ ನಂದು ಯಾವುದೇ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇಲ್ಲ ಅಂತೇಳಿ ಯಾಕೆ CBIಗೆ ಹೋಗಿ ಹೇಳಬಾರ್ದು? ಅವರ ಮನೆಗೆ ಅವರು ಬಂದಂಥ ಸಂದರ್ಭದಲ್ಲಿ ಯಾಕೆ ಅವರು ತಪ್ಪಿಸಿಕೊಳ್ತಾ ಇದ್ದಾರೆ? ಅವರ ಮೇಲೆ ಈಗ ಆರೋಪ ಮಾತ್ರ, ಅಂದ್ರೆ ಅವರು ಅಪರಾಧಿಯರು ನೀವು ಹೇಳೋ ಪ್ರಕಾರ. ನಾವು ಹೇಳುವುದು ಅವರ ಮೇಲೆ ಆರೋಪ ಸಾಬೀತಾಗುವಂಥದ್ದು ನ್ಯಾಯಾಲಯದಲ್ಲಿ ತನಿಖೆ ಮಾಡಿ ನ್ಯಾಯಾಲಯ ಮಾಡುವಂಥದ್ದು. ಆದರೆ ಯಾವಾಗ ಒಂದು CBI ನಮ್ಮ ದೇಶದ ಅತ್ಯುನ್ನತ ಒಂದು ತನಿಖಾ ಸಂಸ್ಥೆ ಇವರ ಮನೆಗೆ ದಾಳಿ ಮಾಡಿದೆ ಅಂತ ಹೇಳಿದರೆ ಅದು ಬರೀ ಯಾವುದೇ ದಾಖಲೆ ಇಲ್ಲದೆ ಆ ಒಂದು ತನಿಖಾ ಸಂಸ್ಥೆ ಮನೆಗೆ ಬರುವುದಿಲ್ಲ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು.